ಕೊರೋನಾ ಎಂಬ ಸಾಂಕ್ರಾಮಿಕ ರೋಗದಿಂದ ಇಡೀ ವಿಶ್ವವೇ ತಲ್ಲಣಗೊಂಡಿದ್ದು ಭಾರತ ದೇಶದಲ್ಲೂ ಈ ರೋಗದಿಂದ ಜನಜೀವನ ಪ್ರಭಾವಿತವಾಗಿದೆ. 3 ತಿಂಗಳಿನಿಂದ ಬಡ ಜನರು, ಮಧ್ಯಮ ವರ್ಗ ಹಾಗೂ ಕೂಲಿ ಕಾರ್ಮಿಕರು ಒಪ್ಪೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಮುಂಬಯಿಯ ಪಶ್ಚಿಮ ಉಪನಗರ ಮಲಾಡ್ ಪೂರ್ವದಲ್ಲಿ ವೇದಮೂರ್ತಿ ಸತೀಶ್ ಎಂ ಭಟ್ ಅವರು ತನ್ನ ತಥಾಸ್ತು ಫೌಂಡೇಶನ್ ಮೂಲಕ ಬಡ ಜನರಿಗೆ ಆಸರೆಯಾಗಿ ನಿಂತಿದ್ದಾರೆ. ಲಾಕ್ಡೌನ್ ಆದ ದಿನದಿಂದ ಇಂದಿನ ತನಕ ಸತೀಶ್ ಭಟ್ ಪ್ರತಿದಿನ ಸಾವಿರಾರು ಜನರಿಗೆ ಅನ್ನ ದಾಸೋಹದ ಮೂಲಕ ಮಹಾನ್ ಕೈಂಕರ್ಯ ಮಾಡ್ತಾ ಇದ್ದಾರೆ. ತಥಾಸ್ತು ಫೌಂಡೇಶನ್ ವತಿಯಿಂದ ಸಾಧಾರಣ 78 ದಿವಸಗಳು ಇಂದಿಗೆ ಸಮಾಪ್ತವಾಗುತ್ತಾ ಇದೆ. ಇಲ್ಲಿ ನಾವು ಅನ್ನದಾನ 4 ಕಡೆಯಲ್ಲಿ ಅನ್ನದಾನವನ್ನು ಕೊಡ್ತಾ ಇದ್ದೇವೆ. ಮಹಾನಗರದಲ್ಲಿ ತುಂಬ ದೊಡ್ಡ ನಗರ. ಈ ಜಾಗದಲ್ಲಿ ತುಂಬ ಬಡವರಿದ್ದಾರೆ, ಹಸುವಿನವರಿದ್ದಾರೆ. ದೂರದಿಂದ ಬಂದು ಇಲ್ಲಿ ಅನ್ನವನ್ನು ಸ್ವೀಕಾರ ಮಾಡ್ತಾರೆ, ಸಂತೋಷವಾಗುತ್ತದೆ. ಮಿತ್ರರೇ, ಇದೆಲ್ಲ ನಿಮ್ಮ ಆಶೀರ್ವಾದ. ವಿಶೇಷವಾಗಿ ಈಗ ಈ ಸೇವೆ ಮಾಡುವಂತಹ ಭಾಗ್ಯ ನನಗೆ ಆ ದೇವರು ಕೊಟ್ಟಿದ್ದಾರೆ. ಆ ಸೇವೆಯನ್ನು ಮಾಡಬೇಕು, ನಿಮ್ಮೆಲ್ಲರ ಆಶೀರ್ವಾದ ತಗೊಳ್ಬೇಕು. ಆ ಆಶೀರ್ವಾದದಿಂದ ತುಂಬ ದೊಡ್ಡ ಜನ ನಾನು ಭಾರತ ದೇಶದ ಸೇವೆಯನ್ನು ಮಾಡಬೇಕು. ಆ ದೊಡ್ಡ ಜನ ಆದಮೇಲೆ ಈ ಸೇವೆಯನ್ನು ಮಾಡಲಿಕ್ಕೆ ನನಗೆ ಆಗಲಿಕ್ಕಿಲ್ಲ. ಆದ ಕಾರಣ ಈಗ ಯೌವನದಲ್ಲಿ ಈ ಸೇವೆಯನ್ನು ಮಾಡ್ತಾ ಇದ್ದೇನೆ. ಸ್ಥಳೀಯ ದಾನಿಗಳ ಹಾಗೂ ಸ್ನೇಹಿತರ ಸೇವಾಕರ್ತರ ಸಹಕಾರದಿಂದ ಕಳೆದ 85ಕ್ಕೂ ಅಧಿಕ ದಿನಗಳಿಂದ ವಿವಿಧ ಬಗೆಯ ರುಚಿಯಾದ ಭೋಜನವನ್ನ ಸತೀಶ್ ಭಟ್ ಅವರು ಬಡ ಜನರಿಗೆ ನೀಡುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ. ಪುರೋಹಿತರಾಗಿ ಧಾರ್ಮಿಕ ಆಚರಣೆಯಲ್ಲಿ ತೊಡಗಿಕೊಂಡಿರುವ ಸತೀಶ್ ಭಟ್ ಅವರು ತಥಾಸ್ತು ಫೌಂಡೇಶನ್ ಮೂಲಕ ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ಅನಾಥರಿಗೆ, ಅಂಗವಿಕಲರಿಗೆ ಹಾಗೂ ವೃದ್ಧರಿಗೆ ಆಶ್ರಮವನ್ನು ನಿರ್ಮಿಸುವ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ಈಗ ತಥಾಸ್ತು ಫೌಂಡೇಶನ್ಗೆ ನಾವು ಮಹಾರಾಷ್ಟ್ರದಲ್ಲಿ, ನಮ್ಮ ಕರ್ಮಭೂಮಿ ಮಹಾರಾಷ್ಟ್ರದಲ್ಲಿ ಒಂದು ಸುಂದರವಾದ ಪವಿತ್ರವಾದ ಜಾಗವನ್ನು ತಗೊಂಡಿದ್ದೇವೆ. ಆ ಜಾಗದಲ್ಲಿ ವೃದ್ಧಾಶ್ರಮ, ಅನಾಥಾಶ್ರಮ, ಹಾಗೆ ನಮ್ಮ ವೇದಾಭ್ಯಾಸಕ್ಕಾಗಿ ಮಠ ಇವೆಲ್ಲವನ್ನು ಕಟ್ಟಬೇಕು. ಹಾಗೆ ಆ ಸ್ಥಳದಲ್ಲಿ ಸುಂದರವಾದಂತಹ ಒಂದು ಪಾರದ ದೊಡ್ಡ ಶಿವಲಿಂಗವನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಆ ಸಂಕಲ್ಪವು ಸಹ ನೆರವೇರಿಸಬೇಕು. ನಿಮ್ಮೆಲ್ಲರ ಆಶೀರ್ವಾದದಿಂದ ಅತಿ ಬೇಗವಾಗಿ ಆ ಸುಂದರವಾದ ಭವ್ಯ ಕ್ಷೇತ್ರವು ಆಗಬೇಕು. ನೀವೆಲ್ಲ ನನಗೆ ಆಶೀರ್ವಾದವನ್ನು ಕೊಡಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಜನರ ಸೇವೆ ಮಾಡಲು ಅಧಿಕಾರ, ಹಣ ಮುಖ್ಯವಲ್ಲ, ಇಚ್ಛಾಶಕ್ತಿಯೇ ಅಗತ್ಯ ಎನ್ನುವ ಸತೀಶ್ ಭಟ್ ಅವರ ಸೇವಾ ಕಾರ್ಯಗಳು ಇತರರಿಗೂ ಮಾದರಿ. ಕ್ಯಾಮರಾ ಪರ್ಸನ್ ಸದಾನಂದ ಶೆಟ್ಟಿ ಜೊತೆ ಪ್ರಸಾದ್, ವಿ4 ನ್ಯೂಸ್ 24/7 ಮುಂಬೈ.